ನಗರದ ಕೊಡಿಯಾಲ್ಬೈಲ್ನ ಸಂತ ಎಲೋಷಿಯಸ್ ಪ್ರೌಢಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಅಂತರ್ವರ್ಗ ಮಟ್ಟದಲ್ಲಿ ನೃತ್ಯ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಶಾಲಾ ಬೀಡ್ಸ್ ಅಂಡ್ ಸ್ಟೆಪ್ಸ್ ಡ್ಯಾನ್ಸ್ ಕ್ಲಬ್ ಈ ಸ್ಪರ್ಧೆಯನ್ನು ಆಯೋಜಿಸಿತ್ತು. ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರಪ್ರೇಮ, ನಾಯಕತ್ವ ಹಾಗೂ ನೃತ್ಯ ಕೌಶಲ್ಯದ ಬೆಳವಣಿಗೆಗೆ ಒತ್ತು ನೀಡುವ ಉದ್ದೇಶಗಳನ್ನು ಸ್ಪರ್ಧೆ ಒಳಗೊಂಡಿತ್ತು. ಸ್ಪರ್ಧೆಯ ತೀರ್ಪುಗಾರರಾಗಿ ಸಿಸ್ಲಿಂಗ್ ಡ್ಯಾನ್ಸ್ ಗ್ರೂಪ್ನ ಪ್ರಜ್ನೇಶ್ ಹಾಗೂ ಧನುಷ್ ಆಗಮಿಸಿದ್ರು. ಶಾಲಾ ಮುಖ್ಯೋಪಾಧ್ಯಾಯರಾದ ರೆವರೆಂಡ್ ಫಾದರ್ ಜಾನ್ಸನ್ ಪಿಂಟೋ ಎಸ್ಜೆ ಅವರು ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು. enthusiastic to give your performance and rest are waiting to watch your performance. May this, for these patriotic songs, your footsteps into it. ಉಪಮುಖ್ಯೋಪಾಧ್ಯಾಯರಾದ ಲ್ಯಾನ್ಸಿ ಡಿಸೋಸಾ ಹಾಗೂ ಸರ್ವ ಸಂಘಗಳ ಸಂಘಟಕರು ಲಿನೆಟ್ ಮತಾಯಸ್ ಉಪಸ್ಥಿತರಿದ್ದರು. ಡ್ಯಾನ್ಸ್ ಕ್ಲಬ್ ಸಂಘಟಕರಾದ ಶಲ್ಮಾ ಸಲ್ಡಾನಾ ಹಾಗೂ ಕ್ರಿಸ್ ಎವರ್ಟ್ ಡಿಸೋಸಾ ಸಹಕರಿಸಿದ್ರು. ಚಿನ್ಮಯ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ನೈನಾ ವಂದಿಸಿದ್ರು. ನಾಗೇಶ್ ಕಾವೂರು, ವಿಫೋ ನ್ಯೂಸ್, ಮಂಗಳೂರು.